ವಿಶ್ವದಾದ್ಯಂತ ಕೊರೋನಾ ವೈರಸ್ ಸೋಂಕು ವ್ಯಾಪಕವಾಗಿ ಹಬ್ಬುತ್ತಿದೆ. ಇತ್ತ ಕರ್ನಾಟಕದಲ್ಲೂ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ. ಈ ನಡುವೆ ಕರಾವಳಿಯಲ್ಲಿಯೂ ಭೀತಿ ಇದೆ. ಈ ಹಿನ್ನೆಲೆಯಲ್ಲಿ ಕೊರೋನಾ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಜಿ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹೌದು, ನೆಲ್ಲಿಕಾಯಿ ಜ್ಯೂಸ್ ಮತ್ತು ಪಪ್ಪಾಯಿ ಜ್ಯೂಸ್ ಕುಡಿದ್ರೆ ಒಳ್ಳೆಯದು ಎಂದು ಜನರಿಗೆ ಸಲಹೆಯನ್ನ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೊರೋನಾ ಬಗ್ಗೆ ರಾಜ್ಯ ಸರ್ಕಾರ ಹಲವಾರು ಕ್ರಮ ಕೈಗೊಂಡಿದೆ. ನಾಗರಿಕರು ಅದಕ್ಕೆ ಸಹಕಾರವನ್ನ ನೀಡಬೇಕು. ಸ್ವಯಂ ನಿಯಂತ್ರಣ ಮಾಡಿಕೊಳ್ಳುವ ರೀತಿಯಲ್ಲಿ ನಾಗರಿಕರು ಇರಬೇಕು ಎಂದು ಅವರು ಸೂಚನೆಯನ್ನ ನೀಡಿದರು. ಇನ್ನು ರೋಗ ನಿರೋಧಕ ಶಕ್ತಿ ಇದ್ದವರನ್ನ ಅಷ್ಟು ಸುಲಭವಾಗಿ ವೈರಸ್ ಏನು ಮಾಡಲ್ಲ ಎಂದು ಯುಟಿ ಖಾದರ್ ಅವರು ತಿಳಿಸಿದರು. ಉದಾಹರಣೆಗೆ ನೆಲ್ಲಿಕಾಯಿ ಜ್ಯೂಸ್ ಇರಲಿ, ತುಳಸಿದು ಇದಿರಲಿ, ಪಪ್ಪಾಯಿ ಎಲ್ಲ ಸಂಬಂಧಪಟ್ಟ ಹಾಗೆ. ಎರಡನೇದು, ಸರ್ಕಾರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಆಡಳಿತ ಇನ್ನಷ್ಟು ಸ್ವಲ್ಪ ದಿಟ್ಟ ಕ್ರಮ ತಗೊಳ್ಬೇಕಾಗ್ತದೆ.